ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ರುಚಿ ರುಚಿ ಸವಿರುಚಿ. ಈ ದಿನ ಯಾವ ರುಚಿ? ನೀವು ಕೂಡ ಅದನ್ನೇ ಪ್ರಶ್ನೆ ಕೇಳ್ತಾ ಇರ್ಬೋದು. ಬಟ್ ಈ ದಿನ ಯಾವ ಸವಿರುಚಿ, ಅದನ್ನು ಕೂಡ ನಾನು ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾವ ರುಚಿಯನ್ನು ಹೇಳ್ಕೊಡ್ತಾರೆ ಅಂತ ನೋಡಬೇಕು. ಇವತ್ತಿನ ನಮ್ಮ ಅತಿಥಿ ಗೀತಾ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಮೇಡಮ್, ನಮಗೆ ಇವತ್ತು ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ರಿ? ಇವತ್ತು ಚಕ್ಕುಲಿ, ಗರಿಗರಿ ಚಕ್ಕುಲಿ. ಗರಿಗರಿ ಚಕ್ಲಿ. ಸೊ ಹಬ್ಬಕ್ಕೆಲ್ಲ ಎಲ್ಲರೂ ಕೂಡ ಮಾಡಿ ಇಟ್ಕೊಳ್ತಾರೆ. ಅದು ಮುಗಿತಾ ಬಂತು ಅಂತ ಹೇಳಿದ್ರೆ ಮತ್ತೊಮ್ಮೆ ಪುನಃ. ಹೌದು, ಓಕೆ. ಸೊ ಅದರಲ್ಲೂ ಕೂಡ ಚಕ್ಲಿ ಕೆಲವರಂತೂ ವಿವಿಧ ರೀತಿಯಾಗಿ ಮಾಡ್ತಾರೆ. ಸೊ ನೀವು ಯಾವುದು? ನಾವು ನಮಗೆ ಹಬ್ಬಕ್ಕೆ ಅಂದ್ರೆ ನಾವು ಚೌತಿ ಹಬ್ಬಕ್ಕೆಲ್ಲ ಮಾಡ್ತೇವೆ. ನಮ್ದೇ ಒಂದು ಸ್ಪೆಷಲ್ ಆಗಿ. ಕೆಲವರು ಖಾಲಿ ಬಿಸಿನೀರಲ್ಲಿ ಇದು ಮಾಡಿ ಮಾಡ್ತಾರೆ. ನಾವು ಹಾಗೆಲ್ಲ ಕಾಯಿ ಹಾಲು ಮಾಡಿ ಅಕ್ಕಿ ನೆನೆಸಿಟ್ಟು ಮಾಡುದು. ಇಲ್ಲಾಂದ್ರೆ ಅಕ್ಕಿ ಹುಡಿಯಿಂದ ಮಾಡ್ತಾರೆ ಕೆಲವರು. ನೀವು ಸ್ವಲ್ಪ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿದೆ. ಬೇರೆ ಯಾವ ರೀತಿ ಸ್ಪೆಷಲ್? ಅದು ಕಿಚನ್ ಅಲ್ಲೇ ನೋಡ್ಬೇಕು. ಕಿಚನ್ ಅಲ್ಲೇ ನೋಡ್ಬೇಕು. ಬನ್ನಿ, ಕಿಚನ್ ರೆಡಿ ಆದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಕಿಚನ್ಗೆ ಹೋಗೋಣ. ಓಕೆ, ಎಸ್ ಮೇಡಮ್. ಸೊ ಫಸ್ಟ್ ಈಗ ಗರಿಗರಿ ಚಕ್ಲಿ, ಡಿಫ್ರೆಂಟ್ ಟೈಪ್ ಚಕ್ಲಿ. ಸೊ ಸ್ಪೆಷಲ್ ಅಂತ ಹೇಳಿದ್ರಿ, ಯಾವ ರೀತಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಹೇಗೆ ಸ್ಟಾರ್ಟ್ ಮಾಡೋದು? ಪ್ರಥಮೆ ಅಕ್ಕಿ ನೆನೆಸಿಟ್ಟುಕೊಳ್ಬೇಕು ಒಂದು 6 ಗಂಟೆ. ಹಾಂ, ಅಕ್ಕಿ ನೆನೆಸಿಟ್ಟು ತೆಂಗಿನ ಹಾಲೊಂದಿಗೆ ಅರಿಬೇಕು ಅದನ್ನು ಫಸ್ಟ್. ಓಹೋ, ತೆಂಗಿನ ಹಾಲು ಜೊತೆಗೆ ಅರಿಬೇಕು. ಸೊ ಫಸ್ಟ್ ಈಗ ರುಬ್ಲಿಕ್ಕಾ? ಹೌದು. ಇಲ್ದಿದ್ರೆ ಕೆಲವರು ಅಕ್ಕಿ ಹಿಟ್ಟನ್ನ ಹಾಕಿ ಮಾಡ್ತಾರೆ. ಹಿಟ್ಟನ್ನು ಹಾಕಿ ಮಾಡ್ತಾರೆ. ಇದು ತುಂಬಾ ಗರಿ ಗರಿಯಾಗಿ ಚೆನ್ನಾಗಿರ್ತದೆ ನೆನೆಸಿಟ್ಟು ಮಾಡ್ತಿದ್ರೆ ನಾವು. ಅದು ತೆಂಗಿನಕಾಯಿ ಹಾಲಿನೊಂದಿಗೆ ಹಾಕಿ ಮಾಡಿದ್ರೆ ತುಂಬಾ ಇನ್ನು ಸಹ ತುಂಬಾ ರುಚಿಯಾಗಿರ್ತದೆ ಚಕ್ಕುಲಿ. ಮತ್ತೆ ಸ್ಪೆಷಲ್ ಹಾಲು ಬೇಡ ಅಂತ ಇದ್ರೆ ಅದು. ಬಟ್ ಈ ಒಂದು ಚಕ್ಲಿ ಈಗ ತೆಂಗಿನ ಹಾಲೆಲ್ಲ ಹಾಕ್ತಾ ಇದ್ದೀರಿ, ಇಟ್ಕೊಳಕ್ ಆಗುತ್ತಾ ಸ್ವಲ್ಪ ದಿನ? ಹೇಗೆ ಇಟ್ಕೊಳ್ಬೋದು, 1 ತಿಂಗಳು 1 ಮಂತ್ ಎಲ್ಲ ಇಟ್ಕೊಳ್ಬೋದು, ಏನಾಗಲ್ಲ. ಓಕೆ, ತೆಂಗಿನ ಹಾಲಿನೊಂದಿಗೆ ಹಾಲು ಹಾಕ್ತೀರಾ? ಹಾಲು ಒಂದು ಸ್ವಲ್ಪ ದಪ್ಪಗೆ ಕಡ್ಕೊಳ್ಬೇಕು, ಅರ್ದುಕೊಳ್ಬೇಕು. ಎಷ್ಟು ಹದಕ್ಕೆವರೆಗೂ ಇದನ್ನ ರುಬ್ಬೇಕು? ಸ್ವಲ್ಪ ದಪ್ಪ, ಒಂದು ಸೈಡ್ಗಿಂತ ಸ್ವಲ್ಪ ದಪ್ಪ ಅರ್ದುಕೊಳ್ಬೇಕು. ಫೈನ್ ಪೇಸ್ಟ್ ಆಗಬೇಕಾ? ಹೌದು, ಫೈನ್. ಬೇರೆ ಏನು ಹಾಕ್ಲಿಕ್ಕಿದೆ? ಉಪ್ಪು. ಓಕೆ. ಓಕೆ, ಸಾಕಾ? ಫೈನ್ ಪೇಸ್ಟ್ ಆಗಿದೆಲ್ಲ? ಸಾಕು. ಓಕೆ, ಬೌಲಲ್ಲೇ ಇದೆ, ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ನಾವು ಇದು
ಅಕ್ಕಿ ಊಟದ ಅಕ್ಕಿಯನ್ನು ಹುರಿದು ಹುಡಿ ಮಾಡಿ ಇಟ್ಟುಕೊಳ್ಳೋದು. ಊಟದ ಅಕ್ಕಿ ಅಂದ್ರೆ ಕುಚಲಕ್ಕಿ. ಕುಚಲಕ್ಕಿ ಕುಚಲಕ್ಕಿಯನ್ನ ಹುರಿದು ಪುಡಿ ಮಾಡಿದ್ದು. ಮತ್ತೆ ಇದು ಉದ್ದು ಹುರಿದು ಹುಡಿ ಮಾಡೋದು. ಅದನ್ನು ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದು. ಓಕೆ. ಸೊ ಇದು ಕುಚಲಕ್ಕಿಯನ್ನು ಹುರಿದು ಪುಡಿ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹೌದೌದು. ಇದು ಉದ್ದಿನಬೇಳೆ ಹುರಿದು ಹುಡಿ ಮಾಡಿ ಇಟ್ಟದ್ದು. ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಜೀರಿಗೆ 2 ಜೀರಿಗೆ ಹಾಕಬೇಕು. ಎಳ್ಳು, ಕಪ್ಪೆಳ್ಳು, ನೀರು ಹಾಕಬೇಕಾ ಇದಕ್ಕೆ? ಬೇಕಂದ್ರೆ ಹಾಕುವ ಸ್ವಲ್ಪ. ನೀರು ತುಂಬ ನೀರು ಮಾಡಿದರೆ ಗರಿ ಗರಿ ಆಗೋದಿಲ್ಲ. ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ. ಹೌದು. ಬೇಕಂದ್ರೆ ಅದೇ ತೆಂಗಿನ ಹಾಲು ಉಂಟಲ್ಲ, ಅದನ್ನೇ ಸ್ವಲ್ಪ ಹಾಕೊಳ್ಳೋದು. ಇದು ಒಂದು ಎಷ್ಟು ಹದ ಬರೋವರೆಗೂ ಅಂದ್ರೆ ಒಂದು ಚಪಾತಿ ಹಿಟ್ಟಿನ ಚಪಾತಿ ಅಷ್ಟು ಅದಕ್ಕಿಂತ ಸ್ವಲ್ಪ ದಪ್ಪ ಬೇಕು. ಅದಕ್ಕಿಂತ ದಪ್ಪ ಗಟ್ಟಿ ಬೇಕು. ಚಪಾತಿ ಹಿಟ್ಟು ನಮ್ಗೆ ಅಂದ್ರೆ ಸ್ವಲ್ಪ ಲಟ್ಲಿಕ್ಕೆ ಹಾಗೆ ಆಗ್ತದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಬೇಕು. ಗೀತಾ ಅವ್ರದ್ದು ಫೇವ್ರೆಟ್ ರೆಸಿಪೀಸ್ ಎಲ್ಲ ಯಾವುದು? ನಮ್ದು ಇದು ಚಕ್ಕುಲಿ, ಸುಕ್ಕಿನುಂಡೆ, ಇಂಥ ಐಟಮ್ಸ್ ಸಂಜೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ. ಹೌದೌದು. ಓಹೋ. ಸೊ ಕೆಲವರಿಗೆ ಇಂಥದ್ದೇ ಒಂದು ಅಡುಗೆ ಮಾಡಲಿಕ್ಕೆ ಅಂತ ಇಷ್ಟ ಇರುತ್ತೆ. ನಿಮಗೆ ಬಹುಶಃ ಅದು ತಿನ್ನಲಿಕ್ಕೆ ಅದೇ ಇಷ್ಟ ಅಂತ ಹೇಳಿದ್ರೆ ಅಡುಗೆನೂ ಅದರಲ್ಲೇ ಇದೇ ಟೈಪ್ ಇಷ್ಟ ಅಲ್ಲ? ಅದೇ ಟೈಪ್ ಅಂತ ಹೇಳಿ ಅಲ್ಲ, ನಮಗೆ ಸ್ವಲ್ಪ ಹಳ್ಳಿ ಅಡುಗೆ ಇಷ್ಟ. ಟ್ರೆಡಿಷ್ನಲ್. ಹೌದು. ಓಕೆ, ಸಾಕು ಅಂತ. ಸೊ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಹೌದು. ಇದು ಕಲಸಿ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕಾಗುತ್ತಾ ಹೇಗೆ? ಇಲ್ಲ, ಕಲಸಿ ಹಾಕೊಂಡೆ ರೆಡಿ ಮಾಡ್ಕೊಳ್ಬೋದು. ಹಾಗಾದರೆ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಡೀಪ್ ಫ್ರೈ. ಓಕೆ. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದ್ರೆ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಆಗಿದೆ. ಹಾಗಾಗಿ ಯಾವ ಏಜ್ನವರು ಕೂಡ ಸುಲಭವಾಗಿ ಬಳಸುವಂಥದ್ದು. ಹೌದು. ಇಲ್ಲಿಗೆ ಕಲಸಿ ಆಯಿತು. ಇನ್ನು ಇದರೊಳಗೆ ಹಾಕಿ ಚಕ್ಕುಲಿ ಒತ್ತಬೇಕು. ಅದಕ್ಕೆ ಆಯಿಲ್ ಏನಾದರೂ ಹಾಕಬೇಕಾ ಇದಕ್ಕೆ? ಇಲ್ಲ, ಆಯಿಲ್ ಹಾಕಂತಿಲ್ಲ, ಬೇಕಾಗಿಲ್ಲ. ಡೈರೆಕ್ಟ್ ಇದಕ್ಕೆ ಹಾಕೊಳ್ಳೋದು ತಟ್ಟೆಗೆ? ಇಲ್ಲ, ತಟ್ಟೆಗೆ ಹಾಕಿ ಮತ್ತೆ ಕಲಿಸುವಾಗ ಮಾತ್ರ ತುಂಬ ಗಟ್ಟಿ ಕಲಿಸ್ಬೇಕು. ಹಾಗೆ ಸ್ವಲ್ಪ ಇದು ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಓಕೆ. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಈ ಥರ ಒತ್ತುವಾಗ ಕಷ್ಟ ಅಲ್ವಾ? ಕಷ್ಟ, ಹೌದು. ತಿನ್ನುವಾಗ ಮಾತ್ರ ಈಸಿ ಆಗ್ತದೆ. ನಾವು ಕಷ್ಟಪಟ್ಟಷ್ಟು ನಮಗೆ ಸುಖ ಸಿಗ್ತದೆ ಅಂತ. ಹಾಗೆ. ಎಣ್ಣೆ ಕೂಡ ಕಾದಿದೆ. ಕಾಯಿಸ್ಕೊಳ್ಳೋದು. ಓಕೆ, ಹಾಕಿ. ಸೊ ನಾನು ಇದರಲ್ಲಿ ತುಂಬ ಹಿಂದೆ. ಸೊ ನನಗೆ ನಾನು ಆಗಲೇ ಕೇಳಿದೆ ನಿಮಗೆ ಹಾಕ್ಕೊಳ್ಳಿ. ಸೊ ನೀವು ಯಾವ ಟೈಪ್ ರೆಸಿಪೀಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಈ ಕುರ್ಕುಲು ತಿಂಡಿಯಲ್ಲಿ ನಾನು ಸ್ವಲ್ಪ ಹಿಂದೆ. ಹೌದಾ? ಅಂದರೆ ನಾನು ಮಾಡೋದು ತುಂಬ ಕಮ್ಮಿ ಅಂಥದ್ದು. ಯಾಕೆ? ನೀವೇನು ಹೇಳಿದ್ರಿ? ನನಗಿಷ್ಟ, ಅದಕ್ಕೆ ಅದನ್ನೇ ಮಾಡ್ತೀನಿ ಅಂತ. ನನಗೆ ಇದು ಅಷ್ಟು ಇಷ್ಟ. ಓಕೆ, ಅದಕ್ಕೋಸ್ಕರ ಅಷ್ಟಕ್ಕಷ್ಟೇ ಮಾಡೋದು. ಹೌದು. ಅಕ್ಕಿದಾದ ಕಾರಣ ಸ್ವಲ್ಪ ಹೊತ್ತು ಬೇಕು. ಗರಿ ನಿಧಾನಕ್ಕೆ ಇದನ್ನು ಕಾಯಿಸ್ಕೊಳ್ಬೇಕು. ಬೇಗ ಆಗುದಿಲ್ಲ. ಅಕ್ಕಿ ಹಿಟ್ಟಾದರೆ ನಾವು ಬಿಸಿನೀರಲ್ಲಿ ಕಲಿಸುವಾಗ ಅಷ್ಟು ಸ್ವಲ್ಪ
ಬೇಗ ಇದು ಗರಿ ಗರಿ ಆಗ್ತದಲ್ಲ. ಹಾಂ ಹಾಂ. ಇದು ನಾವು ಅಕ್ಕಿ ನೆನೆಸಿದ್ದು ಡೈರೆಕ್ಟ್ ಹಾಕೋದಲ್ಲ, ಹಾಗೆ ಸ್ವಲ್ಪ ಡೀಪಾಗಿ ಆಗ ಟೈಮ್ ತಗೊಳ್ಳೋದು. ಸ್ವಲ್ಪ. ಅಂದರೆ ಇದು ಸಣ್ಣ ಉರಿಯಲ್ಲೇ ಕಾಯಿಸ್ಕೊಳ್ಬೇಕಾ ಅಥವಾ ಜೋರು ಉರಿಯಲ್ಲಿ ಕಾಯಿಸ್ಬೋದು. ತುಂಬ ಜೋರಲ್ಲ, ಸಾಧಾರಣ ಮೀಡಿಯಮಲ್ಲಿ. ನಾವಂದರೆ ಹಳ್ಳಿ ಸೈಡಲ್ಲೆಲ್ಲ ಒಲೆ ಮೇಲೆ ಸೌದೆ ಇಟ್ಟು. ಹಳ್ಳಿ ಸೈಡ್ ಅಂದರೆ ನಿಮ್ಮದು ಎಲ್ಲಿ ಆಯಿತು? ನಮ್ಮದು ಕೇರಳ ಕರ್ನಾಟಕ ಬಾರ್ಡ್ರು. ಓ ಸುಳ್ಳಿ ಹತ್ತಿರ ಈಶ್ವರಮಂಗಿಲ ಅಮ್ಮನ ಮನೆ. ಮದುವೆ ಮಾಡಿ ಕೊಟ್ಟದ್ದು ಇಲ್ಲಿ ಮಂಗಳೂರೇ. ಸೊ ನೀವು ಅರ್ಧ ಕನ್ನಡಿಗರು ಅರ್ಧ ಕೇರಳಿಗರು. ನಮ್ದು ಮಾತೃಭಾಷೆ ಕನ್ನಡವೇ. ಕನ್ನಡ ಕೇರಳ ಮಾತ್ರ ಅಷ್ಟೇ ಮಾತೃಭಾಷೆ ಕನ್ನಡವೇ. ಮತ್ತೆ ಮನೆಯಲ್ಲಿ ಕನ್ನಡ ಮಾತಾಡೋದು. ಇದು ಕಾದಿದೆ, ಸ್ವಲ್ಪ ಕೆಂಪಗಾದ್ರೆ ಆಯಿತು. ಅಂದರೆ ಡೈರೆಕ್ಟ್ ಅಕ್ಕಿಯಿಂದ ಮಾಡಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಕಾಯಿಸ್ಕೊಳ್ಬೇಕು. ಗರಿ ಗರಿ ಚಕ್ಲಿ ರೆಡಿ. ತಿನ್ನಲಿಕ್ಕೆ ಮಾತ್ರ ಬಾಕಿ. ಸರಿ, ಸರ್ವ್ ಮಾಡಿ. ಬಿಸಿ ಬಿಸಿ ಗರಿ ಗರಿ ಚಕ್ಕುಲಿ ರೆಡಿ. ತಿಂದು ನೋಡಿ ಹೇಳಿ. ಗೀತಾ ಅವರ ಸ್ಪೆಷಲ್ ಚಕ್ಲಿ ಅಲ್ವಾ? ಥ್ಯಾಂಕ್ ಯು. ಆಗಲೇ ಹೇಳಿದರು ನಮ್ಮದು ಸ್ಪೆಷಲ್ ಚಕ್ಲಿ ಗರಿ ಗರಿಯಾಗಿರುತ್ತೆ ಅಂತ ಹೇಳಿ. ಸೊ ಇದಂತೂ ಅವರು ತಯಾರಿಸುವಾಗಲೇ ಗೊತ್ತಾಗ್ತಾ ಇತ್ತು, ತುಂಬ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮಾತ್ರ ಆ ರೀತಿಯಾಗಿ ಗರಿ ಗರಿಯಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಅಂಗಡಿಯಿಂದ ತಂದಾಗೆಲ್ಲ ಹೇಗೆ ಗಟ್ಟಿ ಅಂತೂ ಗರಿ ಗರಿ ಚಕ್ಲಿ ಸಿಗುತ್ತಾ ಆ ರೀತಿಯಾಗಿ ಕಾಣ್ತಾ ಇದೆ. ಸೊ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗರಿ ಗರಿ ಚಕ್ಕುಲಿ ತಯಾರಿಸುವ ವಿಧಾನ: ಮೊದಲಿಗೆ 6 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ತೆಂಗಿನ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಹುರಿದು ಪುಡಿ ಮಾಡಿದ ಕುಚಲಕ್ಕಿ, ಹುರಿದು ಪುಡಿ ಮಾಡಿದ ಉದ್ದಿನಬೇಳೆ, ಜೀರಿಗೆ 1 ಚಮಚದಷ್ಟು, ಕಪ್ಪು ಎಳ್ಳು 1 ಚಮಚದಷ್ಟು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಆನಂತರ ಚಕ್ಲಿ ಒತ್ತಿನಲ್ಲಿ ಹಾಕಿ ಒತ್ತಿಕೊಳ್ಳಿ. ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿ ಗರಿ ಚಕ್ಕುಲಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಗರಿ ಗರಿ ಚಕ್ಲಿ ಅಂತೂ ರೆಡಿಯಾಗಿದೆ. ಕುರುಕುಲು ತಿಂಡಿ ಅಂತ ಹೇಳಿದರೆ ಗೀತಾ ಅವರಿಗೆ ಬಲು ಪ್ರಿಯವಂತೆ. ಸೊ ನೆಕ್ಸ್ಟ್ ನೋಡಬೇಕು ಕುರುಕುಲು ತಿಂಡಿ ಹೇಳ್ಕೊಡ್ತಾ ಇದ್ದಾರಾ ಅಥವಾ ಯಾವ ರೆಸಿಪಿ, ನನಗಂತೂ ಕ್ಲೂ ಇಲ್ಲ. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಗರಿ ಗರಿಯಾದಂಥ ಚಕ್ಲಿ ರೆಡಿಯಾಗಿದೆ. ಈಗ ಏನು ಡಿಶ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಬನ್ನಿ ಕೇಳೋಣ. ಗೀತಾ ಅವರೇ, ಈಗ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಈಗ ಕಾಯಿ ವಡೆ. ಸೊ ಎಲ್ಲ ಗರಿ ಗರಿ ಐಟಮ್ಸೇ ನಿಮ್ಮದು? ಹಾಂ, ಇದು ಗರಿ ಗರಿ ಇಲ್ಲ, ವಡೆ ಟೈಪ್, ವಡೆ ಟೈಪಲ್ಲಿ ಬರುತ್ತೆ. ಗರಿ ಗರಿಯಾಗಿ ಕಟ್ಟಿರೋದಿಲ್ಲ, ಮೆದು ಟೈಪ್. ಇದು ಕೇರಳದ್ದು ಇದುವಾ? ಹೌದು, ಕೇರಳದ ರೆಸಿಪಿ. ಅದು ಚಿಕನ್ ಸಾರಿಗೆಲ್ಲ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಭಾರಿ ಚೆನ್ನಾಗಿರುತ್ತೆ. ಹೌದು, ಹಾಗೆ ತಿನ್ನಕ್ಕಾಗಲ್ವಾ? ಹಾಗೆ ತಿನ್ಬೋದು. ಚಿಕನ್ ಸಾರಿಗೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಹೇಗೆ ಸ್ಟಾರ್ಟ್ ಮಾಡೋದು? ಏನು ಬರೀ ಅಕ್ಕಿ ಕೊಟ್ಟಿದ್ದೀನಿ ನಿಮಗೆ? ಇದು ಅಕ್ಕಿ ಕಡಿಬೇಕು ಫಸ್ಟ್. ರುಬ್ಲಿಕ್ಕಿದೆಯಾ? ರುಬ್ಲಿಕ್ಕಿದೆ. ಸೊ ಇದು ನೆನೆಸಿಟ್ಟಿರುವಂಥ ಅಕ್ಕಿಯ? ಹೌದೌದು, ಒಂದು 8 ಗಂಟೆ ಕಾಲ ನೆನೆಸಿಡ್ಬೇಕು ಅಕ್ಕಿ. ಸೊ ಬೆಳ್ತಿಗೆ ಅಕ್ಕಿ ಅಲ್ಲ? ಬೆಳ್ತಿಗೆ ಅಕ್ಕಿ, ಹೌದು. ತೆಂಗಿನಕಾಯಿ ಒಟ್ಟಿಗೆ ಕಾಯಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಹಾಲು ತೆಗೆದು ಹಾಲು ಒಟ್ಟಿಗೆ ಹಾಗೆ ಸರಿಬೋದು. ಇದು ತೆಂಗಿನ ಹಾಲು, ತೆಂಗಿನ ಹಾಲು. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಕಡೆ ರುಬ್ಕೊಳ್ಳೋದಾ? ಹೇಗೆ ಫೈನ್ ಪೇಸ್ಟ್? ಹೌದು,
ನುಣ್ಣಗೆ ರುಬ್ಬಬೇಕು. ಏನೋ ಬಿಸಿ ಮಾಡಬೇಕು. ಇದನ್ನು ಕುದಿಸ್ಲಿಕ್ಕಿದೆಯಾ? ಓಕೆ, ಎಸ್. ಸೊ ಗ್ಯಾಸ್ ಆನ್ ಮಾಡಲಾ? ಹಾಂ, ಇವಾಗ ಬಿಸಿ ಮಾಡಿಕೊಳ್ಬೇಕು. ಎಣ್ಣೆ ಏನು ಹಾಕ್ಲಿಕ್ಕಿಲ್ವಾ? ಎಣ್ಣೆ ಹಾಕ್ಲಿಕ್ಕಿಲ್ಲ, ಹಾಗೆ ಅದು ತೆಂಗಿನಕಾಯಿ ಹಾಕಿದಲ್ಲ ಅದರಲ್ಲಿ ಬರ್ತದೆ, ಏನು ಅಂಟಿಕೊಳ್ಳೋದಿಲ್ಲ. ಎರಡು ಜೀರಿಗೆ ಹಾಕಿಕೊಳ್ಳುವ. ಹಸಿ ಜೀರಿಗೆ ಒಟ್ಟಿಗೆ ಸೇರಿಸ್ಕೊಂಡು ಓಕೆ, ಬಿಸಿ ಮಾಡು. ಅಂದರೆ ಅದು ಮುದ್ದೆ ಬರೋ ರೀತಿಯಲ್ಲಿ ಮಾಡ್ಕೊಳ್ಳೋದು. ಓಕೆ, ಸ್ವಲ್ಪ ಗಟ್ಟಿ ಬರಲಿಕ್ಕೆ. ಹೌದು, ಸಾಕಂತ. ಆಫ್ ಮಾಡಲಾ? ಸೊ ಒಂದು ಬಿಸಿಗೆನೆ ಗಟ್ಟಿ ಆಗುತ್ತೆ ಬೇಗ. ಬೌಲ್ಗೆ ಹಾಕೊಳ್ಳೋಣ. ತಣ್ಣಗಾಗಬೇಕಾ? ತಣ್ಣಗಾಗ್ಬೇಕಂತಿಲ್ಲ, ಸ್ವಲ್ಪ ತಣ್ಣಗಾದರೆ ಕೈಗೆ ಬಿಸಿ ಆಗೋದಿಲ್ಲ ಅಂತ ಅಷ್ಟೇ. ಇದನ್ನ ಇದಕ್ಕೆ ಹಾಕ್ಕೊಳ್ತೀರಾ ಹೇಗೆ? ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋದಾ? ಬೌಲಿಗೆ ಹಾಕುವ. ಸೊ ಈ ರೀತಿಯಾಗಿ ಗಟ್ಟಿಯಾಗಿ ನಾದ್ಕೊಳ್ಳೋದು. ಇನ್ನು ಸಣ್ಣ ಸಣ್ಣ ಪೂರಿ ಆಕಾರದಲ್ಲಿ ಆಕಾರಕ್ಕೆ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳೋದು. ಮತ್ತು ಪೂರಿ ಆಕಾರಕ್ಕೆ ಲಟ್ಟಿ ಎಣ್ಣೆಯಲ್ಲಿ ಬಿಡೋದು. ಹಾಗೆ ಎಣ್ಣೆಯಲ್ಲಿ ಕರಿಯೋದು. ಹಾಗಾದ್ರೆ ಎಣ್ಣೆ ಇಟ್ಬಿಡ್ತೀನಲ್ಲ? ಹಾಂ, ಎಣ್ಣೆ ಇಟ್ಬಿಡಿ. ಸ್ವಲ್ಪ ಇದಕ್ಕೆ ಎಣ್ಣೆ ಬೇಕು ಹಾಕ್ಕೊಳ್ಳಿಕ್ಕೆ. ಇದಾಗದ್ದೇ ಎಣ್ಣೆ ಇದೆ, ಅದೇ ಸಾಕಾಗುತ್ತೆ. ಅದು ತಟ್ಕೊಳ್ಳಿಕ್ಕ? ಹೌದೌದು, ಅದನ್ನು ಹಾಕೋಣ. ಓಕೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು ಸಾಕು ಸಾಕು. ಬಾಳೆ ಎಲೆಯಲ್ಲಿ ಅದು ಕೂಡ ಇದ್ರೂ ಕೂಡ ಬಾಳೆ ಎಲೆಯಲ್ಲಿ ಆಗ್ತದೆ, ಸ್ವಲ್ಪ ಅಂಟ್ತದೆ. ಆದರೂ ಇದರಲ್ಲಿ ಆದರೆ ಇನ್ನು ಸಹ ಒಳ್ಳೆಯದು, ಅಂಟೋದಿಲ್ಲ. ತೆಳುವಾಗಿ ಬರಬೇಕಾ ಇದು? ಸ್ವಲ್ಪ ತೆಳುವೆ ಬರಬೇಕು. ಕಾಯಿಸ್ಕೊಳ್ಳೋದಾ? ಹಾಕೋಣ. ಕೊಡಿ, ನೀವು ರೆಡಿ ಮಾಡ್ಕೊಳ್ಳಿ. ಇದು ಉಬ್ಬಿ ಎಲ್ಲ ಬರೋದಿಲ್ಲ, ಹೀಗೆ ಉಬ್ಬಿ ಬರ್ತದೆ. ಉಬ್ಬಿ ಬರುತ್ತಾ? ಹೌದು. ಓಹೋ, ಎಷ್ಟು ಕಂದು ಬಣ್ಣ ಬರೋ ಸಾಕಾ? ಸಾಕು. ಬಿಸಿ ಮಾಡಿರ್ತೇವಲ್ಲ, ಪೀತದೆ ಬೇಗ. ಹಾಕೊಳ್ಳೋದಾ? ಸೊ ಇದು ಮೀನು ಸಾರು ಜೊತೆಗೆ ಮಾತ್ರ ಚೆನ್ನಾಗಿರುತ್ತೆ. ಚಿಕನ್ ಸಾರು ಗ್ರೇವಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಸ್ಪೆಷಲ್ ಲೊಕೇಶನ್ಗೆ ಏನಾದರೂ ಮಾಡ್ತಾರೆ ಇದು ಹೇಗೆ? ನಾವಂದರೆ ಅದೇ ನಮ್ಮ ನೆಂಟರೆಲ್ಲ ಬಂದರೆ ದಿಢೀರಂತ ಮಾಡಿಕೊಡೋದು. ಓಕೆ ಓಕೆ, ಸ್ಪೆಷಲ್ ಆಗಿ. ನಾನು ಕಾಯಿ ವಡೆ ಅಂತ ನೀವು ಹೇಳುವಾಗ ನಾನು ಅಂದ್ಕೊಂಡೆ ಇದು ಸಂಜೆಗೆ ಟೀ ಜೊತೆಗೆ ತಿನ್ನೋದಕ್ಕೆ. ಟೀ ಜೊತೆಗೆಲ್ಲ, ಊಟಕ್ಕೆ. ಇದು ಊಟಕ್ಕೆ. ಕಾಯಿ ವಡೆ ರೆಡಿಯಾ? ಕಾಯಿ ವಡೆ ರೆಡಿ. ಸಮ ಕಾಯಿ ವಡೆ ರೆಡಿ. ಸ್ಪೆಷಲ್. ಸೋ ಮಚ್. ಸೊ ಸ್ಪೆಷಲ್ ಇದು ಕೇರಳದ್ದು.
ಕಾಯಿ ವಡೆ. ಕಾಯಿ ವಡೆ. ಅಲ್ಲಿನೂ ಕಾಯಿ ವಡೆ ಅಂತಾನೆ ಹೇಳ್ತಾರೆ, ಏನು ಹೇಳ್ತಾರೆ ಇದಕ್ಕೆ? ನಾವು ಕಾಯಿ ವಡೆ ಅಂತಲೇ ಹೇಳ್ತೇವೆ. ನೀವು ಕನ್ನಡ ಮಾತಾಡೋದು? ನಾವು ಕನ್ನಡ ಮಾತಾಡೋದು, ಹಾಗೆ ಕಾಯಿ ವಡೆ ಅಂತಲೇ ಹೇಳ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಬಿಸಿ ಬಿಸಿ ಆದಂಥ ಕಾಯಿ ವಡೆ ತಯಾರಾಗಿದೆ. ಬಟ್ ಇದು ಸಂಜೆ ಟೀ ಟೈಮ್ ಸ್ನ್ಯಾಕ್ ಅಲ್ಲ, ಊಟಕ್ಕೆ ತಯಾರಿಸುವಂಥ ಒಂದು ಖಾದ್ಯ. ಅದರಲ್ಲೂ ಕೂಡ ಇದು ಮೀನು ಅಥವಾ ಕೋಳಿ ಸಾರಿದ್ರೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನ್ ವೆಜಿಟೇರಿಯನ್ಸ್ಗಂತೂ ಇದು ತುಂಬ ಚೆನ್ನಾಗಿ ಅನಿಸ್ಬೋದು. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಾಯಿ ವಡೆ ತಯಾರಿಸುವ ವಿಧಾನ: ಮೊದಲು 6ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟ ಬೆಳ್ತಿಗೆ ಅಕ್ಕಿಯನ್ನು ತೆಂಗಿನ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಮುದ್ದೆ ಬರುವವರೆಗೂ ರುಬ್ಬಿದ ಅಕ್ಕಿಯನ್ನು ಜೀರಿಗೆ ಸೇರಿಸಿ ಬೇಯಿಸಿ. ಆನಂತರ ನಾದಿಕೊಂಡು ಚಿಕ್ಕ ಉಂಡೆಗಳಾಗಿ ಮಾಡಿ ಲಟ್ಟಿಸಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ತಯಾರು ರುಚಿಕರವಾದ ಕಾಯಿ ವಡೆ. ಗರಿ ಗರಿ ಚಕ್ಲಿ ರೆಡಿಯಾಗಿದೆ. ವಾ, ಹಾಂ, ಕ್ರಿಸ್ಪ್. ನೀವು ಹೇಳಿದ ಪ್ರಕಾರವೇ ತುಂಬ ಗರಿ ಗರಿಯಾಗಿದೆ. ವಾರೇ ವಾ, ಇಷ್ಟು ಗಟ್ಟಿ ಕಲಿಸಿದ್ರೆ ಈ ರೀತಿ ಬರೋದಲ್ಲ? ಹೌದು, ಗಟ್ಟಿ ಕಲಿಸಿದಷ್ಟು ಸ್ಮೂತ್ ಆಗಿ ಬರುತ್ತೆ. ಸ್ಮೂತಲ್ಲ, ಗಟ್ಟಿಯಾಗಿ ಬರುತ್ತೆ. ಗಟ್ಟಿ ಕಲಿಸಿದಷ್ಟು ಗರಿ ಗರಿ ಇರುತ್ತೆ ಅಲ್ಲ? ಆಗ ಈ ಸೌಂಡ್ ಬರೋದು ಕರ್ಕುರ್ ಅಂತ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಕಾಯಿ ಹಾಲು ಬಿದ್ದ ಕಾರಣ ತುಂಬ ಟೇಸ್ಟಿಯಾಗಿದ್ದು ಸರ್. ಅದರಲ್ಲಿ ಒಂದು ಸ್ವೀಟ್ನೆಸ್ ಇಲ್ದಿದ್ರೆ ಒಂಥರ ಪ್ಲೇನ್ ಇದು ಬರುತ್ತೆ. ಉದ್ದಿನ ಬೇಳೆದೆಲ್ಲ ಕರೆಕ್ಟ್ ಫ್ಲೇವರ್ ಸಿಗ್ತಾ ಇದೆ. ಹೌದು, ವಾರೇ ವಾ. ಸೊ ಅಂಗಡಿಯಲ್ಲಿ ಸಿಕ್ಕಿದ ತರ್ತೀವಲ್ಲ ನಾವು ಪ್ಯಾಕೆಟ್ದು, ಆ ರೀತಿಯಾಗಿ ಆದರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಸ್ವೀಟ್ ಜಾಸ್ತಿ ಇದೆ. ಹೌದು, ಚಕ್ಲಿ ಅಂತೂ ಸೂಪರ್, ತುಂಬ ಚೆನ್ನಾಗಿದೆ. ಅದನ್ನು ಈ ಥರ ಮಾತಾಡ್ತಾ ಇರುವಾಗ ಅದು ಕರ್ಕೂರ್, ನೀವು ಅದರದ್ದೇ ಸೌಂಡ್ ಜಾಸ್ತಿ ಬರುತ್ತೆ ಅಲ್ವಾ? ಹೌದು. ಸೊ ಅದು ಆರಾಮ್ಸೆ ಕುತ್ಕೊಂಡು ಟಿ ವಿ ಎಲ್ಲ ನೋಡುವಾಗ ಒಂದೊಂದೇ ತಿನ್ನೋದಕ್ಕೆ ಚೆನ್ನಾಗಿದೆ. ಹೌದು, ಸೂಪರ್. ಹಬ್ಬಕ್ಕೆ ಮಾಡಿದರೆ 1 ತಿಂಗಳಿಟ್ಟು ತಿಂತಾ ಇರ್ಬೋದು ಅಲ್ವಾ? ನಾನು ಇಷ್ಟು ಬೇಗ ಈ ರೀತಿ ಗರಿ ಗರಿ ಅಂದರೆ ಕೆಲವು ಸರಿ ನಾವು ಬಿಸಿ ಬಿಸಿ ಮಾಡಿದಾಗ ಗರಿ ಗರಿ ಇಷ್ಟು ಗರಿ ಬರುವುದಿಲ್ಲ, ಸ್ವಲ್ಪ ತಣ್ಣಗಾಗಬೇಕು ಅಂತ ಹೇಳ್ತಾರೆ. ಬಟ್ ಇದು ಇಷ್ಟು ಬಿಸಿ ಬಿಸಿ ಇರುವಾಗಲೇ ಇಷ್ಟು ಕ್ರಿಸ್ಪಿ. ಹೌದು, ಸೂಪರ್ ಆಗಿದೆ. ಸೊ ಇದು ಕ್ರಿಸ್ಪಿ ಔಟ್ಸೈಡ್, ಸಾಫ್ಟ್ ಇನ್ಸೈಡ್. ಆಗ ನೀವು ಹೇಳಿದ್ರಿ ಅಲ್ವಾ? ತಗೊಳ್ಳಿ. ಸೊ ಇದಕ್ಕೆ ಏನು ಮೀನು ಸಾರು, ಕೋಳಿ ಸಾರು ತರಲಿಲ್ವಾ? ಇವಾಗ ತರಲಿಲ್ಲ, ನೆಕ್ಸ್ಟ್ ಟೈಮ್ ನೋಡೋ ತರುವ. ಆ್ಯಕ್ಚುಲಿ ಈ ಥರನೂ ತಿನ್ಬೋದು ಇದು ಅಲ್ವಾ? ಹೀಗೆ ತಿನ್ಬೋದು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಬಹುಶಃ ನಾವು ಇದಕ್ಕೆಲ್ಲಾದರೆ ದೋಸೆ ಎಲ್ಲ ಮಾಡ್ತೇವೆ. ದೋಸೆ ಜೊತೆಗೆ ಈ ಚಿಕನ್ ಗ್ರೇವಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆ. ಹೌದು, ಇದಕ್ಕೆ ಇದಕ್ಕೂ ಒಂಥರ ಟೇಸ್ಟಿ ಬರ್ಬೋದು. ಹೌದು, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಬಟ್ ಇದು ಬಿಸಿ ಬಿಸಿನೇ ಸರ್ವ್ ಮಾಡೋದಾ? ತಣ್ಣಗಾದ್ರೂ ತೊಂದರೆ ಇಲ್ಲ, ಏನಾಗಲ್ಲ. ಬಟಾಣಿ, ಬಟಾಟೆ ಆ ಥರ ಗಸಿಗೆ ಸಹ ತುಂಬ ಟೇಸ್ಟಿ. ವೆಜ್ನವ್ರಿಗೆ ಆದರೆ ಆ ಥರ, ನಾನು ಆಗಲೇ ಹೇಳಿದೆ ನಾನ್ ವೆಜ್ ಅವ್ರಿಗೆ ಅಂತ. ವೆಜ್ ಅವ್ರಿಗೂ ಆ ಥರ ಮಾಡ್ಬೋದು, ತಿನ್ಬೋದು, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಸೂಪರ್. ಕುರುಕುಲು ತಿಂಡಿ ಪ್ರಿಯೆ ಅಂತ ಹೇಳಿದ್ರಿ, ಅದಕ್ಕೆಲ್ಲ ಬೇಕು. ಸೊ ಆಯಿಲ್, ಇದು ಬೆಸ್ಟ್ ಆಯಿಲ್ ಅಂತ ಹೇಳಿದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವರ ವತಿಯಿಂದ ಕಿರುಕಾಣಿಕೆ ಧನ್ಯವಾದಗಳು. ಹಾಗೇನೆ ಮೆಚ್ಚದೆ, ನಿಮ್ಮದು ಎಲ್ಲವೂ ಕೂಡ ಅಕ್ಕಿಯಿಂದ ಮಾಡುವಂಥದ್ದು. ಹಾಗಾಗಿ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ತುಂಬ ಧನ್ಯವಾದಗಳು. ನಮಗೆ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ನಿಮ್ಮದು ಇನ್ನೂ ಕೇರಳದ್ದು ಬೇರೆ ಬೇರೆ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಆಯ್ತು, ಟೈಮ್ ಇದ್ದರೆ ನೆಕ್ಸ್ಟ್ ಟೈಮಿಂದ ಬಂದು ಮಾಡಿಕೊಡ್ತಾ ಇರ್ತೇವೆ. ಖಂಡಿತವಾಗಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಚಕ್ಲಿ ಅಂತೂ ಸೂಪರ್ ಬಾಸಮ್, ಗರಿ ಗರಿ ಆಗಿದೆ. ಸೊ ಆ್ಯಕ್ಚುಲಿ ಅವ್ರು ಹೇಳಿದ ಪ್ರಕಾರ ಇದು 1 ತಿಂಗಳವರೆಗೂ ಇಟ್ಕೊಳ್ಬೋದು ಅಂತೇಳಿ. ಸೊ ಡಬ್ಬ ಪೂರ್ತಿ ಮಾಡಿಟ್ರಂತೂ ಮಕ್ಕಳಿಗೆ ಹೊರಗಿನ ತಿಂಡಿಯೇ ಬೇಕಾಗಿಲ್ಲ. ಇದೇ ಸಖತ್ತಾಗಿದೆ, ವೆರಿ ಕ್ರಿಸ್ಪಿ. ಸೊ ಈ ರೀತಿಯಾಗಿ ಗಟ್ಟಿ ಕಲಸಿ ಮಾಡಿಕೊಂಡ್ರೆ ಈ ರೀತಿ ಕ್ರಿಸ್ಪಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಾಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.